ಕಾರ್ಕಳದ ಕುಕ್ಕಂದೂರು ಗ್ರಾಮ ಪಂಚಾಯತ್ ಮೈದಾನದಲ್ಲಿ ಕಾರ್ಲಾ ಬ್ರ್ಯಾಂಡ್ ಬಿಡುಗಡೆ ಹಾಗೂ ಕೃಷಿ ಉಪಯೋಗಿ ಮಳಿಗೆಗಳನ್ನು ಸಚಿವ ಬಿಸಿ ಪಾಟೀಲ್ ಉದ್ಘಾಟಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಕೃಷಿ ಸಚಿವರು, ಕಾರ್ಲಾ ಕಜೆ ಅಕ್ಕಿಯಲ್ಲಿ ಯಾವ ರೀತಿ ಆರೋಗ್ಯಕರ ಅಂಶಗಳು ಹಾಗೂ ಯಾವ ಶಕ್ತಿಗಳಿಗೆ ಎಂದು ಪರೀಕ್ಷೆ ಮಾಡಿ ಅದರ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲು ಕೃಷಿ ಸಂಶೋಧನೆ ಇಲಾಖೆಗೆ ಆದೇಶ ನೀಡಲಾಗಿದೆ. ನಾನು ಕೃಷಿ ಸಚಿವನಾದ ಮೇಲೆ ಲಾಕ್ಡೌನ್ ಅವಧಿ ಸಂದರ್ಭದಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಗೆ ಭೇಟಿ ನೀಡಿ ರೈತರಿಂದ ಕೃಷಿ ಚಟುವಟಿಕೆ ನಿಲ್ಲದ ಹಾಗೆ ಕೃಷಿಕರಿಗೆ ಹುರಿದುಂಬಿಸಲಾಗ್ತಾ ಇದೆ ಎಂದರು. ಕಳೆದ 11ನೇ ತಾರೀಕಿಂದ ಈ ವರ್ಷ ನಾನು ಪ್ರತಿ ವಾರ ರಾಜ್ಯದ 50 ಜನ ರೈತರಿಗೆ ತರಬೇತಿಯನ್ನು ಕೊಡುವಂತ ಕೆಲಸವನ್ನು ಹೊಲದಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡುವಾಗ ಅವನಿಗೆ ಬರುವಂತ ಪ್ರಾಫಿಟ್ ಹೆಚ್ಚಾಗ್ತದೆ. ಆ ಹೆಚ್ಚಾದಾಗ ಅವನ ಆದಾಯ ದ್ವಿಗುಣ ಆಗ್ತದೆ ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ಬ್ರ್ಯಾಂಡಿಂಗ್ ಅನ್ನು ಕೂಡ ಮಾಡಬೇಕು ಅಂತ ಎಲ್ಲ ಕಡೆ ರೈತ ಬಾಂಧವರಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಾರ್ಲಾ ಕಜೆ ಕುಚ್ಚಲಕ್ಕಿಯ ಬ್ರ್ಯಾಂಡ್ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಮಾತನಾಡಿ, ಸ್ವರ್ಣ ಕಾರ್ಕಳದ ಕನಸನ್ನ ಈಡೇರಿಸುವ ಸಲುವಾಗಿ ಕಾರ್ಕಳದಲ್ಲಿ ಮನೆ ಮನೆಗಳಲ್ಲಿ ಬಳಕೆಯಾಗ್ತಾ ಇರುವ ಕಜೆ ಕುಚ್ಚಲಕ್ಕಿ ಹಾಗೂ ಬಿಳಿಬೆಂಡೆಯನ್ನ ನಮ್ಮ ತಾಲೂಕಿನ ಬ್ರ್ಯಾಂಡ್ ಆಗಿ ಬಿಡುಗಡೆಗೊಳಿಸಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರ ಪರಿಶ್ರಮದ ಫಲವಾಗಿ ಆಯಾ ಭಾಗದಲ್ಲಿ ಅವರು ಬೆಳೆದ ಉತ್ಪನ್ನಗಳು ಬ್ರ್ಯಾಂಡ್ ಆಗಿ ರೂಪುಗೊಂಡಿದೆ. ಇದೇ ರೀತಿಯಲ್ಲಿ ನಮ್ಮ ರೈತರು ಕಾರ್ಲಾ ಕಜೆ ತಳಿಯ ಭತ್ತವನ್ನ ಬೆಳೆಸಬೇಕು. ಆ ಮೂಲಕ ರೈತರೇ ಕಾರ್ಲಾ ಕಜೆ ಬ್ರ್ಯಾಂಡ್ ರೂಪಿಸುವಂತಾಗಬೇಕು ಅಂತ ಕರೆ ನೀಡಿದ್ದಾರೆ. ಕಾರ್ಕಳದಲ್ಲಿ ನಮ್ಮ ರೈತರು ಬೆಳೆಯುವಂತ ಕೆಂಪು ಅಕ್ಕಿ, ಕೆಂಪು ಕುಚ್ಚಲಕ್ಕಿ, ಕಾರ್ಕಳ ಕಜೆ ಅನ್ನೋ ರೂಪದಲ್ಲಿ ಅದನ್ನು ಬ್ರ್ಯಾಂಡ್ ಮಾಡೋಣ. ನಮ್ಮ ಮನೆಗಳಲ್ಲಿ ಬೆಳೆಯುವಂತ ಬೆಂಡೆಯನ್ನ ಕಾರ್ಕಳ ಬೆಂಡೆ ಹೆಸರಿನಲ್ಲಿ ಅದನ್ನು ಮಾರುಕಟ್ಟೆಗೆ ಬಿಡೋಣ ಅನ್ನುವಂತ ವರದಿಯನ್ನ ಉಪಸಮಿತಿ ರೈತರ ಅಭಿಪ್ರಾಯವನ್ನ ತೆಗೆದುಕೊಂಡು ಮಾಡಿದ. ವೇದಿಕೆಯಲ್ಲಿ ಮಟ್ಟ ರತ್ನಾಕರ್ ಹೆಡ್ಡೆ, ಕೆಎಂ ನಾಯಕ್, ದಿನಕರ ಬಾಬು, ಶ್ರೀಮತಿ ಲೀಲಾಕೆ ಶೆಟ್ಟಿ, ಸುಮಿತ್ ಶೆಟ್ಟಿ, ಸೌಭಾಗ್ಯ ಮಡಿವಾಳ್, ರಮೇಶ್ ಪೂಜಾರಿ, ಸುಮಾ ಕೇಶವ್ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಉಡುಪಿಯ ಮಲ್ಲಿಗೆ ನಮ್ಮ ಜಿಲ್ಲೆಗೆ ಹೆಮ್ಮೆಯ ಭಾಗದಲ್ಲಿ ಮಾತ್ರ ಹೆಚ್ಚಾಗಿದೆ.